ಸ್ಯಾಂಡಲ್ವುಡ್ಗೆ ಇನ್ನೊಂದು ಕಾದಂಬರಿ ಆಧಾರಿತ ಸಿನಿಮಾ ಸೇರ್ಪಡೆಯಾಗಿದೆ. ಚಿತ್ರೀಕರಣ ಮುಗಿಸಿದ ಚಿತ್ರತಂಡ ಇದೀಗ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ನಿರ್ದೇಶಕಿ ಶ್ವೇತಾ ಶೆಟ್ಟಿ ಈ ಸಿನಿಮಾ ನಿರ್ದೇಶನ ಮಾಡಿದ್ದು, ಇದು ಇವರ ಎರಡನೇ ಸಿನಿಮಾವಾಗಿದೆ. ಸಂಭ್ರಮ ಡ್ರೀಮ್ ಹೌಸ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾಕ್ಕೆ ಎಂ ದೇವೇಂದ್ರ ರೆಡ್ಡಿ ಹಣ ಹೂಡಿದ್ದಾರೆ. ಸಾರಾ ಅಬುಬಕರ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದಾಗಿದೆ. ಬ್ಯಾರಿ ಸಮುದಾಯದ ಸುತ್ತ ಹೆಣ್ಣಿನ ಅಂತರಾಳದ ಕೇಂದ್ರ ಬಿಂದುವಿನ ನಡುವೆ ನಡೆಯುವ ಘಟನೆ ಈ ಸಿನಿಮಾದ ಮುಖ್ಯ ಜೀವಾಳವಾಗಿದೆಯಂತೆ. ತಮ್ಮ ವೈವಾಹಿಕ ಜೀವನದಲ್ಲಿ ಬ್ಯುಸಿಯಾಗಿರುವ ಅನು ಪ್ರಭಾಕರ್ ಚಿತ್ರರಂಗದಿಂದ ದೂರ ಇದ್ರು. ಆದರೆ ಇದೀಗ ಸಾರಾ ವಜ್ರ ಸಿನಿಮಾದ ಮೂಲಕ ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಪೂರ್ಣ ಪ್ರಮಾಣದ ನಟಿಯಾಗಿ ಬಣ್ಣ ಹಚ್ಚಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ನಟ ರಮೇಶ್ ಭಟ್ ಅವರು, ಇದೊಂದು ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಮಂಗಳೂರಿನ ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆದಿದೆ ಎಂದು ಹೇಳಿದರು. ನಮ್ಮ ಸಂಪೂರ್ಣ ಚಿತ್ರವನ್ನ ನಾವು ಇಲ್ಲೇ ಮಾಡಿದ್ದೇವೆ. ಅಂದ್ರೆ ಮಂಗಳೂರಿನ ಸುತ್ತಮುತ್ತ ಜಾಗದಲ್ಲಿ ಅರೆಕಾಳು ಪಾವೂರು ಅಂತ ಹೇಳಿ ಪ್ರದೇಶದ ಎಲ್ಲ ನಟರ ಅನುಭವಗಳು ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ನಮ್ಮ ಚಿತ್ರದ ಬಗ್ಗೆ ಇನ್ನಷ್ಟು ವಿವರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಆಸೆಯಿಂದ ನಾವೀಗ ಈ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಚಿತ್ರ ಹಿರಿಯರು ಪೂಜ್ಯರು ಆದ ಸಾರಾ ಅಬುಬಕರ್ ಅವರ ಒಂದು ಕಾದಂಬರಿ ಆಧಾರಿತ ಚಿತ್ರ ಇದು. ಅನಂತರ ನಟಿ ಅನು ಪ್ರಭಾಕರ್ ಅವರು ಮಾತನಾಡಿ, ಶ್ರೇಷ್ಠ ಲೇಖಕಿ ಅಬುಬಕರ್ ಅವರ ಕಾದಂಬರಿ ಆಧಾರಿತ ಸಿನಿಮಾದಲ್ಲಿ ನನಗೆ ಪಾತ್ರ ಮಾಡಲು ತುಂಬಾ ಖುಷಿಯಾಗಿದೆ. ಒಬ್ಬ ಹುಡುಗಿ ನಿರ್ದೇಶನ ಮಾಡಿದ್ದು ಇನ್ನಷ್ಟು ಖುಷಿ ಕೊಟ್ಟಿದೆ. ಇದರಲ್ಲಿ ಬ್ಯಾರಿ ಕುಟುಂಬದ ನಫೀಸಾ ಪಾತ್ರ ಮಾಡಿದ್ದೇನೆ. ಹಾಗೂ ಇದು ಒಂದು ಸಮುದಾಯದ ಕಥೆಯಾದರೂ ಕೂಡ ಎಲ್ಲ ಸಮುದಾಯಕ್ಕೆ ಹತ್ತಿರವಾಗ್ತಿದೆ ಎಂದು ಹೇಳಿದ್ರು. ಇಷ್ಟು ಸಿನಿಮಾಗಳಲ್ಲಿ ಬಹಳ ಕಡಿಮೆ ಹೆಣ್ಣು ಮಕ್ಕಳು ನಿರ್ದೇಶನ ಮಾಡೋದು ನಮ್ಮ ಇಂಡಸ್ಟ್ರಿನಲ್ಲಿ. ಅದರಲ್ಲಿ ನಾನು ಹೇಳ್ಬಲ್ಲೆ ಅಂದರೆ ಕವಿತಾ ಲಂಕೇಶ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ಈಗ ಶ್ವೇತಾ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ಬಹಳ ಒಂದು ಹೆಣ್ಮಗಳಾಗಿ ನನಗೆ ಬಹಳ ಖುಷಿ ಕೊಟ್ಟಂತಹ ವಿಷಯ ಅದು. ಇನ್ನು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರಮೇಶ್ ಭಟ್, ಸುಧಾ ಬೆಳವಾಡಿ ಕಾಣಿಸಿಕೊಂಡಿದ್ದಾರೆ. ಚಿತ್ರಕ್ಕೆ ವಿ ಮನೋಹರ್ ಸಂಗೀತವಿದೆ. ನೆಗೆಟಿವ್ ಪಾತ್ರದಲ್ಲಿ ರೆಹಮಾನ್ ಹಾಸನ್ ಕಾಣಿಸಿಕೊಂಡಿದ್ದಾರೆ. ಛಾಯಾಗ್ರಹಣವನ್ನ ಪರಂ ಅವರು ನಿರ್ವಹಿಸಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಲೇಖಕಿ ಅಬುಬಕರ್, ನಟಿ ಸುಧಾ ಬೆಳವಾಡಿ, ನಿರ್ದೇಶಕಿ ಶ್ವೇತಾ ಶೆಟ್ಟಿ, ನಿರ್ಮಾಪಕರಾದ ದೇವೇಂದ್ರ ರೆಡ್ಡಿ, ಅರವಿಂದ್ ಸಹಿತ ಚಿತ್ರತಂಡದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.